ಮಂಜೇಶ್ವರದಲ್ಲಿ ಭಕ್ತಿ ವೈಭವ. ಕನಿಲ ಶ್ರೀ ಭಗವತಿ ಕ್ಷೇತ್ರದ ಬ್ರಹ್ಮ ಕಲಶ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ. ಇತಿಹಾಸ ಪ್ರಸಿದ್ಧ ಮಂಜೇಶ್ವರ ಕನಿಲ ಶ್ರೀ ಭಗವತಿ ಕ್ಷೇತ್ರ ನವೀಕರಣಗೊಂಡು ಶ್ರೀ ಭಗವತಿ ಮಾತೆಯರ ಮತ್ತು ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವವು ಇಂದಿನಿಂದ ಆರಂಭವಾಗಿ ಏಪ್ರಿಲ್ 23ರ ತನಕ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಇಂದು ಹಸಿರು ಹೊರೆಕಾಣಿಕೆ ಮೆರವಣಿಗೆ ನಡೆದಿದ್ದು, ಮಾನಿಲ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಹೊರೆಕಾಣಿಕೆ ಮೆರವಣಿಗೆಗೆ ಚಾಲನೆ ನೀಡಿದರು. ಸಾಯಂಕಾಲ ಉದ್ಯಾವರ ಮಾಡಶ್ರೀ ದೈವಗಳ ಪರಿಸರದಿಂದ ವಾಹನಗಳ ಮೂಲಕ ಹೊರಟು ಕನಿಲ ಶ್ರೀ ಭಗವತಿ ಭಂಡಾರ ನಿಲಯದಿಂದ ಕ್ಷೇತ್ರಕ್ಕೆ ಭವ್ಯ ಶೋಭಾಯಾತ್ರೆಯೊಂದಿಗೆ ನಡೆಯಿತು. ಭಕ್ತಿ ವೈಭವದೊಂದಿಗೆ ಅದ್ದೂರಿಯಾಗಿ ನಡೆದ ಈ ಶೋಭಾಯಾತ್ರೆಯಲ್ಲಿ ವಿವಿಧ ಕ್ಷೇತ್ರಗಳು, ದಾನಿಗಳು, ಸಂಘ ಸಂಸ್ಥೆಗಳು ವಸ್ತು ರೂಪದಲ್ಲಿ ನೀಡಿದ ಭಾರೀ ಕಾಣಿಕೆಗಳನ್ನು ಹೊತ್ತು ತಂದ ವಾಹನಗಳು, ಸಿಂಗಾರಿ ಮೇಳ, ಕಳಶ ಹೊತ್ತ ಭಕ್ತರು, ವಿವಿಧ ವಾದ್ಯಘೋಷಗಳು, ಬಣ್ಣ ಬಣ್ಣದ ಛತ್ರ ಚಾಮರಗಳು ಮೆರವಣಿಗೆಯನ್ನು ಮೆರುಗುಗೊಳಿಸಿತು. ವಿವಿಧ ಭಾಗಗಳಿಂದ ಭಾರೀ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸುಡು ಬಿಸಿಲನ್ನು ಲೆಕ್ಕಿಸದೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿ ಶೋಭಾಯಾತ್ರೆಯಲ್ಲಿ ವಿಶೇಷ ಪಾತ್ರರಾದರು. സ്ഥിതി ചെയ്യുന്ന കാസർഗോഡ് ജില്ലയിലെ മഞ്ചേശ്വരം കനില എന്ന സ്ഥലത്ത് പിടികൊള്ളുന്ന പ്രകൃതിരമണീയമായ സ്ഥലം കനിലഗിരി. 11 നൂറ്റാണ്ടുകളോളം പഴക്കമുള്ള പുരാതനമായ ഭക്തജന